ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980, Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ our daily bread, our daily food, ಹಾಗೂ ಲಲಿತಾ ಜ್ಯುವೆಲರಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ಟೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನಾರನ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ. ಎಸ್, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ನಮ್ಮ ಜೊತೆ ಧನ್ಯಲತಾ ಅವರಿದ್ದಾರೆ. ಅವರು ಏನು ಸ್ಪೆಷಲ್ ಮಾಡ್ತಾರೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಇವಾಗ ಸ್ಕೂಲೆಲ್ಲ ಪ್ರಾರಂಭ ಆಗ್ತಾ ಬಂತು, ಎಲ್ಲ ರಜೆ ಎಲ್ಲ ಮುಗಿಸಿ ಈಗ ಮತ್ತೆ ಪುನಃ ಸ್ಕೂಲಿಗೆ ಸೇರ್ತಾ ಇದ್ದೀರಲ್ಲ. ನೀವೇನು ಪ್ರಿಪೇರ್ ಆಗ್ತಿದ್ದೀರಾ? ಟೀಚಿಂಗ್ ಎಲ್ಲ ಮಾಡ್ತಿದ್ದೀರಲ್ಲ ಮಕ್ಕಳಿಗೆ? ಮಾಡ್ತಿದ್ದೆ, ಆದರೆ ಈಗ ಸ್ವಲ್ಪ ಬ್ರೇಕ್ ತಗೊಂಡಿದ್ದೇನೆ ಅಂತ. ಬ್ರೇಕ್ ತಗೊಂಡಿದ್ದೀರಲ್ಲ, ಓಕೆ. ಹಾಗೆ ಇವತ್ತು ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಮಾಡ್ತಿದ್ದೀರಾ? ಇವತ್ತೊಂದು ನಿಪ್ಪಟ್ಟು ಮಾಡುವಂತ ಇದ್ದೇನೆ. ನಿಪ್ಪಟ್ಟು ಬೇಯಿಸಿ ಮಾಡಿದಂತ ನಿಪ್ಪಟ್ಟು ಒಂದು, ಮತ್ತೊಂದು ಇನ್ನೊಂದು, ಈಗ ಶೆಕೆ ಇನ್ನೂ ಸಹ ನಿಲ್ಲಿಲ್ಲ. ಹೌದು, ಸ್ವಲ್ಪ ಶೆಕೆಗೆ ಒಂದು ಜ್ಯೂಸ್, ಶೆಕೆಯ ಜ್ಯೂಸ್ ಅಲ್ಲ. ಓಕೆ, ಎರಡೊಂದು ಮಾಡಲಿಕ್ಕೆ ಅಡುಗೆ ರೂಮಿಗೆ ಹೋಗುವ. ಓಕೆ ಎಸ್ ಮ್ಯಾಮ್, ಇವಾಗ ಅಡುಗೆ ಮನೆಗೆ ಬಂದಾಯ್ತಲ್ಲ, ಯಾವುದು ಫಸ್ಟ್ ಮಾಡುವ? ನಾವೀಗ ಮೊದಲಿಗೆ ನಿಪ್ಪಟ್ಟು ಮಾಡುವ. ಅದಕ್ಕೆ ಮೊದಲು ಎಣ್ಣೆ ಕಾಯಿಸ್ಲಿಕ್ಕೆ ಸ್ವಲ್ಪ ಇಡುವ. ಓಕೆ, ಹಾಗಾದ್ರೆ ಜ್ಯೂಸ್ ಆಮೇಲೆ ಮಾಡುವ. ಜ್ಯೂಸ್ ನೆಕ್ಸ್ಟ್. ನಿಪ್ಪಟ್ಟು ಜೊತೆ ಜ್ಯೂಸ್ ಕೊಡ್ಲಿಕ್ಕೆ ಜ್ಯೂಸ್ ಲಾಸ್ಟ್ ಮಾಡುವಲ್ಲ. ಓಕೆ, ಹಾಗಾದ್ರೆ ಎಣ್ಣೆ ಕಾಯಿಸ್ಬಿಡುವಲ್ಲ. ಓಕೆ, ಹಾಗಾದ್ರೆ ಒಲೆ ಉರಿಸ್ಬೇಕಲ್ಲ. ನಾವು ಹೆಲ್ದಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ನಿಮ್ಮ ಅಡಿಗೆ ಮನೆಯಲ್ಲಿ ಯಾವತ್ತು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅಲ್ಲ? ಹೌದು. ಓಕೆ, ಇದು ಬಿಸಿ ಆಗ್ತಾ ಇರುವಾಗ ಇಲ್ಲಿಗ ನಾನು 2 ಚಮಚ ಕಡಲೆಬೇಳೆ, 2 ಚಮಚ ಉದ್ದಿನಬೇಳೆ, 2 ಚಮಚ ಹೆಸರುಬೇಳೆ. ಇದನ್ನು ನಾನು 3 ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಇದನ್ನು ಬೇಯಿಸಿ ಇಟ್ಟಿದ್ದೇನೆ. ಈಗ ಇದನ್ನು ಒಂದು ಬೌಲಿಗೆ ಹಾಕುವ. 3 ಜೊತೆಗೆ ಬೇಯಿಸಿಲ್ಲ, 3 ಒಟ್ಟಿಗೆ ಬೇಯಿಸಿದ್ದು. ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೊಳ್ತಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗಾದ್ರೆ ಬೇಯಿಸುವಾಗ ಉಪ್ಪು ಏನು ಹಾಕಲಿಲ್ಲ. ಇನ್ನು ಸ್ವಲ್ಪ ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ. ಅದು ನಮ್ಗೆ ಎಷ್ಟು ಖಾರ ಬೇಕು, ಅದೇ ತುಂಬಾ ಖಾರ ಬೇಕಿದ್ದವರು ಸ್ವಲ್ಪ ಹೆಚ್ಚು ಹಾಕ್ಬೋದು. ನಾನು ಸ್ವಲ್ಪ ಖಾರ ಕಡಿಮೆ ಅವಳು. ಆಕ್ಚುಲಿ ನಿಪ್ಪಟ್ಟು ಸ್ವಲ್ಪ ಖಾರ ಖಾರನೇ ಇರುತ್ತಲ್ಲ? ಹೌದು, ಇರ್ತದೆ. ಬೇಕಿದ್ರೆ ಸ್ವಲ್ಪ ಹಾಕುವ. ಸ್ವಲ್ಪ ಹಿಂಗು ಹಾಕ್ತಾ ಇದ್ದೇನೆ, ಮತ್ತೆ ಸ್ವಲ್ಪ ಎಳ್ಳು ಹಾಕ್ತಾ ಇದ್ದೇನೆ. ಬಿಳಿ ಎಳ್ಳು ಈಗ ಸ್ವಲ್ಪ ಹಾಕ್ತೇನೆ, ಮತ್ತೆ ಇದು ಮಾಡಿದ ಮೇಲೆ ಸ್ವಲ್ಪ ಹಾಕ್ತಾ ಇದ್ದೇನೆ. ಇದನ್ನು ಚಂದ ಸ್ಮ್ಯಾಶ್ ಮಾಡಬೇಕು. ಆಕ್ಚುಲಿ ಕರಿ ಎಳ್ಳು ಹಾಕಿದ್ರೆ ಸ್ವಲ್ಪ ಬ್ಲ್ಯಾಕ್ ಗೊತ್ತಾಗ್ತದೆ. ಕರಿ ಯಾವ ಎಳ್ಳು ಹಾಕ್ಬೋದು, ಎಳ್ಳು ಎರಡು ಒಂದೇ ಗುಣ. ಬಿಳಿ ಎಳ್ಳಾದ ಸ್ವಲ್ಪ ಬಿಳಿ ಬಿಳಿ ಕಾಣ್ತದೆ, ಕರಿ ಎಳ್ಳಾದ ಕಪ್ಪು ಕಾಣ್ತದೆ. ಕರಿಯಲ್ಲಿ ಹಾಕಿದ್ರೆ ಗೊತ್ತಾಗ್ತದೆ. ಇದನ್ನು ಬೇಯಿಸುವಾಗಲೇ ಸರಿ ಬೇಯಿಸಬೇಕು. ಸ್ವಲ್ಪ ಬೇಕಿದ್ರೆ ನೀರಿನಲ್ಲಿ ಹಾಕಿಟ್ಟುಕೊಂಡು ನೆನೆಸಿಟ್ಟು ಹಾಕಿದ್ರೆ ಸಹ ಬೇಗ ಬೇಯ್ತದೆ ಎಲ್ಲ. ಇದು ಬೇರೆ ತರದ ಒಂದು ನಿಪ್ಪಟ್ಟು. ಹೌದಾ? ಅಂದ್ರೆ ಆಸ್ ಯೂಶುವಲ್ ನಾವು ತಿಂತೇವಲ್ಲ, ಅದಕ್ಕೆ ಸ್ವಲ್ಪ ಕಡಲೆ ಇದೆಲ್ಲ ಹಾಕ್ತಾರಲ್ಲ, ಪುಟಾಣಿ ಎಲ್ಲ ಹಾಕ್ತಾರೆ. ಅದ್ರಲ್ಲಿ ಎಂತ ಹಾಕ್ಲಿಕ್ಕಿಲ್ಲ.
ಸಿಂಪಲ್, Simple ಕೂಡ್ಲೆ ಆಗಿ easy ಆಗಿ ಮಾಡ್ಬೋದು. ಈಸಿಯಾಗಿ ಮಾಡುವಂಥದ್ದು. ಆಗಾಗಲೇ ಮಾಡ್ಬೋದು. ಹಾಗಾಗ್ಲೂ ಸಂಜೆ ಏನಾದರೂ ಇರೋದಿದ್ರೆ ಅಥವಾ ಯಾರಾದ್ರೂ ಗೆಸ್ಟ್ ಬಂದರೆ ಹಾಂ ಕೂಡ್ಲೆ ರಪ್ಪ ಮಾಡುವುದು ಅಂತ. ಈಗ ಇದಕ್ಕೆ ನಾನು ಅಕ್ಕಿ ಹುಡಿ ಅಕ್ಕಿ ಉಂಟು. ಹಿಟ್ಟಲ್ಲ? ಓಕೆ. ಎಷ್ಟು ಬೇಕಷ್ಟು ಅಕ್ಕಿ ಹುಡಿ ನಾವು ಅದು ಬೈಂಡಿಂಗ್ ಕರೆಕ್ಟ್ ಬರಲಿಕ್ಕೆ ಓಕೆ. ಮಾಡೋದು. ನಿಪ್ಪಟ್ಟಿಗೆ ಅಕ್ಕಿ ಹುಡಿ ಹಾಕೋದಲ್ಲ, ಬೇರೆ ಹಾ. ಕಡಲೆ ಹಿಟ್ಟು ಆ ಥರ ಏನು ಇಲ್ಲ. ನೀನು ಕೈಯಲ್ಲಿ ಮಾಡ್ತೀನಿ. ಓಕೆ. ಸ್ವಲ್ಪ ನಿಮ್ಮ ಅರುಣ ಜೀರಿಗೆ ಹಾ. ಪುಡಿ ಇದ್ದರೆ ಕೊಡಿ. ಬೇಕಲ್ಲ, ಅರುಣಾ ಮಸಾಲೆ ಅವರ ಜೀರಿಗೆ ಪೌಡರ್ ಸಾಕು 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 ಸಾಕಾ? ಸಾಕು. ಈಗ 1-2 ಸ್ಪೂನಿನಷ್ಟು ಆಯಿಲ್ ಅನ್ನು ನನಗೆ ಹಾಂ ಇದಕ್ಕೆ ಹಾಕಬೇಕು. ಅದಕ್ಕೆ ಹಾಕ್ಲಾ? ಬಿಸಿ ಉಂಟು ಇದು? ಬಿಸಿ ಸ್ವಲ್ಪ ಹಾಕಿ. ಓಕೆ. ಸಾಕು 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 ಸಾಕಾ? ಹಾಕಿ. ಬೇಕಾ? 2 ಸ್ಪೂನ್ ಆಯ್ತಾ? ಹಾಂ, ಓಕೆ ಸಾಕು. ಓಕೆ. ಬಿಸಿ ಉಂಟು ಅದು? ಇರಲಿ ಇರಲಿ ಇರಲಿ, ನಿಧಾನಕ್ಕೆ ನಾವು ಅದನ್ನು ಹಾಂ ಹಾಂ. ಇದು ಮಾಡಿದರೆ ಆಯ್ತು. ಬಿಸಿ ಆಯಿಲನ್ನೇ ಹಾಕಿದಲ್ಲ? ಬಿಸಿ ಆಯಿಲ್ ಹಾಕ್ಬೇಕು. ಅದಕ್ಕೆ ನಾನು ಬಿಸಿಗೆ ಇಟ್ಟದ್ದು. ಈಗ ಇದನ್ನು ಸ್ವಲ್ಪ ನಾನು ಸಿಮ್ಮಲ್ಲಿ ಇಡ್ತೇನೆ. ಓಕೆ. ನೋಡಿ, ಅಡುಗೆ ಮಾಡುವವರಿಗೆ ಬಿಸಿ ಆಯಿಲ್ ಕೂಡ ಕ್ಯಾರಿ ಇಲ್ಲ ನೋಡಿ, ಅದೆಲ್ಲ ಈಸಿ ಅಲ್ಲ. ನಾರ್ಮಲ್ ಆ್ಯಕ್ಚುಲಿ ಅದು ಕಲಿಸುವಾಗ ನೋಡ್ಕೊಳ್ಬೇಕಲ್ಲ, ಸೈಡಿಂದ ಇದು ಮಾಡಿ. ಬಿಸಿ ಆಯಿಲ್ ಇದರಲ್ಲಿ ಬೀಳುವಾಗ ಅಷ್ಟು ಇದಾಗುದಿಲ್ಲ, ಮತ್ತೆ ನಮ್ಮ ಕೈಯಲ್ಲಿ ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗಿದೆಯಲ್ಲ ಅಲ್ವಾ. ಹೌದು ಹೌದು. ಇದು ಅಕ್ಕಿ ಹುಡಿ ನಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು. ಎಲ್ಲ 2 ಚಮಚ ನಾನು ಇದು ತಗೊಂಡದ್ದು. ಯಾವುದು? ಕಡಲೆ ಹುಡಿ, ಅಲ್ಲ ಸಾರಿ, ಕಡಲೆ ಬೇಳೆ, ಹೆಸರು ಬೇಳೆ, ಉದ್ದಿನ ಬೇಳೆ. ಓಕೆ. ಎಲ್ಲ 2 ಸ್ಪೂನ್. ಓಕೆ. ಸ್ವಲ್ಪ ಗಟ್ಟಿ, ನಾವು ಚಪಾತಿಯ ಹಿಟ್ಟಿಗೆ ನೀರೇನು ಹಾಕಿಲ್ಲ? ಅದೇ ಏನು ಹಾಕ್ಲಿಲ್ಲ, ನೀರು ಹಾಕ್ಲೇ ಇಲ್ಲ ನೋಡಿ. ನೀರು ಹಾಕ್ಲಿಕ್ಕಿಲ್ಲ ಇದಕ್ಕೆ. ಮತ್ತೆ ಅಗತ್ಯ ಬೀಳುದಿಲ್ಲ, ಯಾಕಂದ್ರೆ ನಾವು ಅದು ಬೇಯಿಸುವಾಗ ಅದಕ್ಕೆ ನೀರು ಹಾಕಿ ಬೇಯಿಸಿದಲ್ಲ. ಅದರದ್ದು ನೀರು ಸಾಕು. ಆಗ ಸ್ವಲ್ಪ ಎಳ್ಳು ಹಾಕಿದ್ದೇನೆ. ಈಗ ಕೊನೆಗೆ ಸ್ವಲ್ಪ ಎಳ್ಳು ಹಾಕ್ತೇನೆ. ಆಲ್ಮೋಸ್ಟ್ ರೆಡಿ ಆಯ್ತು. ರೆಡಿ ಆಗ್ತಾ ಬಂತು. ನಮ್ಮ ಎಣ್ಣೆ ಸಹ ಕಾಯ್ತಾ ಬಂತು. ಎಣ್ಣೆ ಕಾಯ್ತಾ ಉಂಟು, ನಿಪ್ಪಟ್ಟು ಯಾವುದು ಬೀಳ್ತದೆ. ಈಗ ಒಂದು ಪ್ಲಾಸ್ಟಿಕ್ಕಿಗೆ ಸ್ವಲ್ಪ ನಿಮ್ಮದು ಆಯಿಲ್ ಕೊಡಿ ಅಂತೆ. ಆಯಿಲ್ ಬೇಕಾ? ಸ್ವಲ್ಪ ಆಯಿಲ್, ಒಂದು ಡ್ರಾಪ್. ಅದಕ್ಕೆ ಹಾಕ್ಲಾ? ಸ್ವಲ್ಪ ಪ್ಲಾಸ್ಟಿಕ್ ಇಲ್ಲದಿದ್ದರೆ ಈ ಬಾಳೆ ಎಲೆ ಬಾಳೆ ಎಲೆ ಸಾಕ್ತದೆ. ಚಳಿ ಪ್ಲಾಸ್ಟಿಕಲ್ಲಿ ಯೂಸ್ ಮಾಡ್ಬೋದು. ಇದ್ರ ಮನೆಯಲ್ಲೆಲ್ಲ ಬಾಳೆ ಗಿಡ ಇದ್ರೆ ಬಾಳೆ ಎಲೆಯಲ್ಲೇ ಮಾಡಬೇಕು. ಇಲ್ಲ ಬಟರ್ ಪೇಪರ್ ಬರ್ತದಲ್ಲ, ಅದು ಸಹ ಇದೆ. ನಮ್ಮ ಪರಿಸರಕ್ಕೆ ಯಾವುದು ಹಾನಿ ಅಲ್ಲ ಅಂತದನ್ನು ನಾವು ಯಾವಾಗಲೂ ಯೂಸ್ ಮಾಡಬೇಕು. ಈಗ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಟ್ರು ಮತ್ತೆ ಪ್ಲಾಸ್ಟಿಕಲ್ಲಿ ಒತ್ತೋದು, ಹಾಕೋದಲ್ಲ, ಕಾಯಿಸು. ನೀವು ಮನೇಲಿ ಈ ಥರ ನಿಪ್ಪಟ್ಟೆಲ್ಲ ಸ್ಪೆಷಲ್ ಆಗಿ ಮಾಡ್ತಾ ಇರ್ತೀರಲ್ಲ? ನಾನು ಹೆಚ್ಚಾಗಿ ಹೊರಗಿನಿಂದ ತರೋದಕ್ಕಿಂತ ಮನೆಯಲ್ಲಿ ನಾನು ಹೀಗೆ ಮಾಡೋದು. ಈ ಥರ ಎಲ್ಲ 2-3 ಇಟ್ಟುಕೊಂಡು ಸ್ವಲ್ಪ ದೊಡ್ಡ ಇದಾದರೆ ಬಾಳೆ ಎಲೆ ಆದರೆ ದೊಡ್ಡದು ಇದರಲ್ಲಿ ಸಹ ಮಾಡ್ಬೋದು. ಕೈಯಲ್ಲೇ ಅದನ್ನು ಇದು ಮಾಡೋದಾ? ಅಲ್ಲ, ಈಗ ನಾನು ಇದರಲ್ಲಿ ಹಾಗೆ ಹೀಗೆ ನೋಡಿ. ಹೌದು, ಬೇಕಿದ್ರೆ ಒಂದೊಂದೇ ತೆಗೆದು ಹಾಗೆ ಸಹ ಮಾಡ್ಬೋದು. ಒಂದು ಹಾಕ್ತಾ ಇದ್ದೇನೆ ನೋಡಿ, ಏನು ಐಡಿಯಾ ಕಲ್ತ್ಕೊಂಡಿದ್ದೀನಿ. ಸ್ಲೋ ಎಲ್ಲ ಇರಲಿ ಅಲ್ಲ? ಸ್ಲೋ ಎಲ್ಲ ಇರಲಿ. ಮತ್ತೆಲ್ಲ ಹಾಕಿದ ಮೇಲೆ ಸ್ವಲ್ಪ ದೊಡ್ಡದು ಮಾಡಿ.
ಏನು ಏನು ಮನೇಲಿ ಈ ಬೇಸಿಗೆಗೆ ಏನು ಬೇಸಿಗೆಗೆ ಅಡಿಗೆ ಮನೆಗೆ ಹೋಗೋದೇ ಬೇಡ ಕಾಣ್ತದೆ. ಹೌದು, ಏನು ಪ್ಲಾನ್ ಮಾಡಿದ್ರಿ ಈ ರಜೆಯಲ್ಲೆಲ್ಲ? ರಜೆಯಲ್ಲಿ ಫಾರಿನ್ ಟೂರ್ ಮನೆ ಹೋಗಿದ್ರ ಮಕ್ಕಳ? ಇಲ್ಲ, ಈ ಸರ್ತಿ ಹೋಗ್ಲಿಕ್ಕೆ ಇತ್ತು, ಸ್ವಲ್ಪ ಬೇರೆ ನನ್ನದೊಂದು ಕೆಲಸ ಇತ್ತು, ಹಾಗಾಗಿ ಹೋಗ್ಲಿಕ್ಕೆ ಆಗಲಿಲ್ಲ. ಓಕೆ, ನಮ್ಮ ನಿಪ್ಪಟ್ಟು ರೆಡಿ ಆಯ್ತಲ್ಲ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ. ಸರ್ವ್ ಮಾಡುವಲ್ಲ? ಓಕೆ, ಸರ್ವ್ ಮಾಡುವ. ಇಲ್ಲದ್ರೆ ನಾನು ಆವಾಗಲೇ ಕಾಯ್ತಾ ಇದ್ದೇನೆ. ವೆರಿ ಈಸಿಯಾಗಿ ಮಾಡುವಂಥದ್ದಲ್ಲ? ಹೌದು, ಸುಲಭ ಇದು ಮಾಡಲಿಕ್ಕೆ. ಮಾತ್ರ ಎಣ್ಣೆ ಯಾವಾಗಲೂ ಇದನ್ನು ಹಾಕುವಾಗ ಸ್ವಲ್ಪ ನಾವು ಸಿಮ್ಮಲ್ಲಿ ಇಟ್ಟುಕೊಂಡಿದ್ದದನ್ನು ಚೆನ್ನಾಗಿ ಕರೆಕ್ಟಾಗಿ ಅದು ದೊಡ್ಡ ಮಾಡಿಕೊಂಡೇ ಯಾವಾಗಲೂ. ಹೌದು. ಬಿಸಿ ಬಿಸಿ ನಿಪ್ಪಟ್ಟು, ಬಿಸಿ ಬಿಸಿಯಾದ ನಿಪ್ಪಟ್ಟು ರೆಡಿ ಅಲ್ಲ? ಓಕೆ, ಇದರ ಜೊತೆ ಒಂದು ಟೀ ಎಲ್ಲ ಇದ್ರೆ ಚೆನ್ನಾಗಿದೆ. ಓಕೆ, ಸಖತ್ತಾಗಿದೆ ಅಂತ ಅನ್ನಿಸ್ತಾ ಉಂಟು, ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತಾ ಉಂಟಲ್ಲ? ಓಕೆ, ಟೇಸ್ಟ್ ನೋಡೋಣ. ಓಕೆ, ಧನ್ಯವಾದ ಮ್ಯಾಮ್. ಸಖತ್ತಾಗಿರುವಂತಹ ನಿಪ್ಪಟ್ಟು ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ಆದರೆ ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು. ನಿಪ್ಪಟ್ಟು ತಯಾರಿಸುವ ವಿಧಾನ: ಮೊದಲು 2 ಚಮಚದಷ್ಟು ಕಡಲೆಬೇಳೆ, 2 ಚಮಚ ಉದ್ದಿನಬೇಳೆ ಹಾಗೂ 2 ಚಮಚದಷ್ಟು ಹೆಸರು ಬೇಳೆಯನ್ನು ಬೇಯಿಸಿಟ್ಟುಕೊಳ್ಳಿ. ನಂತರ ರುಚಿಗೆ ಅನುಸಾರವಾಗಿ ಉಪ್ಪು, ಮೆಣಸಿನ ಪುಡಿ, ಹಿಂಗು, ಬಿಳಿ ಎಳ್ಳು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆನಂತರ ಬೇಕಾಗುವಷ್ಟು ಅಕ್ಕಿ ಪುಡಿ, ಅರುಣ ಜೀರಿಗೆ ಪುಡಿ, 2 ಚಮಚದಷ್ಟು ಬಿಸಿ ಎಣ್ಣೆ, ಎಳ್ಳು ಹಾಕಿ ಚೆನ್ನಾಗಿ ನಾದಿಕೊಳ್ಳಿ. ಚಪಾತಿ ಹಿಟ್ಟಿನ ಹದಕ್ಕೆ ನಾದಿಕೊಳ್ಳಿ. ಬಳಿಕ ಚಿಕ್ಕ ಉಂಡೆಗಳನ್ನು ಮಾಡಿ ಹಿಟ್ಟನ್ನು ಒತ್ತಿಕೊಂಡು ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒಂದೊಂದಾಗಿ ಹಾಕಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಗರಿಗರಿಯಾದ ನಿಪ್ಪಟ್ಟು ಸವಿಯಲು ಸಿದ್ಧ. ಓಕೆ, ನಿಪ್ಪಟ್ಟು ಹೇಗೆ ಮಾಡುವುದು ಅಂತ ನೋಡಿದ್ರಲ್ಲ, ಈಸಿಯಾಗಿ ಮನೆಯಲ್ಲೇ ನೀವೇ ಮಾಡ್ಬೋದು. ಹಾಗಾದರೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರವರ ಟೋಸ್ಟರ್ ರೈಸ್ ಭದ್ರಾವತಿ, ಅರುಣ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೋರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಫಿಲ್ಟರ್ ಸೋಪ್, ಸತ್ಯನಾರಾಯಣ ಟೋಸ್ಟ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನಾರಾಯಣ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫ್ರೂಟ್, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ. ಎಸ್, ಆವಾಗಲೇ ಮ್ಯಾಮ್ ಸಖತ್ತಾಗಿರುವಂತಹ ನಿಪ್ಪಟ್ಟು ರೆಡಿ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆ ಒಂದು ಜ್ಯೂಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಏನು ಜ್ಯೂಸು, ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಓಕೆ ಮ್ಯಾಮ್, ಇವಾಗ ಜ್ಯೂಸ್ ಮಾಡ್ತೇನೆ ಅಂತ ಹೇಳಿದ್ರಿ. ಇವಾಗ ಏನು ಜ್ಯೂಸ್ ಹೇಳಿದ್ರಿ ನೀವು? ನಾನು ಬಡೆ ಸೊಪ್ಪಿನಿಂದ ಜ್ಯೂಸ್. ಸಮ್ಮರಿಗೆ ಸ್ವಲ್ಪ ತಂಪು, ಬಡೆ ಸೊಪ್ಪಿನೊಟ್ಟಿಗೆ ಕೆಂಪು ಕಲ್ಸಕ್ಕರೆ ಹಾಕಿ. ಕೆಂಪು ಕಲ್ಸಕ್ಕರೆ ಅಲ್ಲ? ಓಕೆ, ಇದೆಲ್ಲ ನಾರ್ಮಲ್ ಆಗಿ ನಮಗೆ ಈಗ ಎಲ್ಲಿ ಸಿಗುತ್ತೆ? ಶಾಪಲ್ಲೆಲ್ಲ ಸಿಗ್ತದೆ, ಶಾಪ್ನಲ್ಲಿ ಸಿಗ್ತದೆ. ಜಾತ್ರೆಗೆಲ್ಲ ಹೋಗುವಾಗ ಆ ಥರದ್ದು ಕೆಂಪು ಕಲ್ಸಕ್ಕರೆ. ಕೆಂಪು ಕಲ್ಸಕ್ಕರೆ ಇದು ಕಲರ್ ಹಾಕಿದ ಕಲ್ಸಕ್ಕರೆ ಅಲ್ಲ, ಇದು ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗ್ತದೆ. ಆ ಥರದ್ದು ತಗೊಳ್ಬೇಕಲ್ಲ? ನಾರ್ಮಲ್ ಆಗಿ ನಮಗೆ ಜಾತ್ರೆ ನಾರ್ಮಲ್ ಸಹ ಹಾಕಿ ಮಾಡಿದ್ದು ಕುಡಿಬಹುದು. ಹೆಲ್ತ್ಗೆ ನಮ್ಗೆ ಯಾವುದು ಒಳ್ಳೇದು, ಈಗ ನಾವು ಎಲ್ಲ ಹೆಲ್ತ್ ಕಾನ್ಶಿಯಸ್ ಗಳು ಅಲ್ವಾ? ಹೌದು, ಏನಾದ್ರೂ ಏನೇ ಮಾಡಿದ್ರು ಜ್ಯೂಸ್ ಆ ಥರ ಹೆಲ್ತ್ಗೆ ನೋಡ್ಕೊಂಡು ಏನದ್ರಲ್ಲಿ ನಮ್ಮ ದೇಹಕ್ಕೆ ಏನು ಉಪದ್ರ ಆಗದಂತದ ವಸ್ತುಗಳನ್ನು ಸೇರಿಸಬೇಕು. ಹಾಗೆ ಈಗ ನಾವು ಸೋಂಪು ಮತ್ತು ಕೆಂಪು ಕಲ್ಸಕ್ಕರೆ ಪ್ಲಸ್ ಏಲಕ್ಕಿ ಇದನ್ನು ಒಂದು ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡೋ ಸುರಿಗೆ ಒಳ್ಳೆ ಫೈನ್ ಪೇಸ್ಟ್ ಆಗ್ಬೇಕು ನಮಗೆ. ಓಕೆ, ಹಾಗಾದ್ರೆ ಮಿಕ್ಸಿ ರೆಡಿ ಇದೆ. ನೀರೇನು ಹಾಕ್ಲಿಕ್ಕಿಲ್ಲ ಹಾಗೆನಾ? ಇಲ್ಲ, ನೀರೇನಿಲ್ಲ, ಇದು ಡ್ರೈ ಪೌಡರ್ ಮಾಡೋದು ನಾವೀಗ. ಅದೇನು ಕೆಂಪು ಕಲ್ಲ ಸಕ್ಕರೆ ಅದರಲ್ಲಿ ಮಕ್ಕಳಿಗೆಲ್ಲ ಕೊಡ್ತಾರೆ, ಅದು ಆಯುರ್ವೇದಿಕ್ ಇದರಲ್ಲಿ ಮಾಡುವಂತ ಇದು. ಅದರಲ್ಲಿ ಕಲ್ಸಕ್ಕರೆ ಸಹ ಒಳ್ಳೇದು ಹೇಳ್ತಾರಲ್ಲ, ಅದು ಈಗೀಗೆಲ್ಲ ಅಡಲ್ಟ್ರೇಟೆಡ್ ಕಲ್ಸಕ್ಕರೆಗಳು ಬರ್ತದೆ. ಈಗ ಕೆಂಪು ಕಲ್ಸಕ್ಕರೆ ಅದು ಹಾಗೆ ಮಾಡ್ತಾರೆ ಅಂತ ಸುದ್ದಿ ಉಂಟು. ಸೊ ನಾನೀಗ 2 ಏಲಕ್ಕಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದನ್ನೀಗ ಒಂದು ಡ್ರೈ ಪೌಡರ್ ಮಾಡುವ. ಡ್ರೈ ಪೌಡರ್ ಮಾಡಬೇಕಲ್ಲ?
ಆಲ್ಮೋಸ್ಟ್ ಚೆನ್ನಾಗಿ ಬಂದಿದೆ ಅಂತ ಕಾಣುತ್ತೆ. ಅದು ಎಲ್ಲ ನಮ್ಮ ಕಲ್ಲು ಸಕ್ಕರೆ ಎಲ್ಲ ಮಿಕ್ಸ್ ಆಗಿ ಘಮ ಘಮ ಬರ್ತದೆ ಅಲ್ಲ. ಒಂದು ಸ್ಪೂನ್ ಕೊಡ್ತೀರಾ? ಇದನ್ನೀಗ ನಾವು ಇಷ್ಟು ನಮಗೆ ಬೇಕಾಗುದಿಲ್ಲ. ಇದನ್ನು ನಾವೇನು ಮಾಡ್ಬೇಕು ಹೇಳಿದರೆ ಒಂದು ಗ್ಲಾಸ್ ಕಂಟೈನರ್ ಅಲ್ಲಿ ಹಾಕಿಟ್ಟು ಇದನ್ನು ನಾವು ಸ್ಟೋರ್ ಮಾಡಿಟ್ಟು ಯಾವಾಗಲೂ ಈಗ ನಮಗೆ ಎಷ್ಟು ಬೇಕಷ್ಟನ್ನು ಮಾತ್ರ ನಾವು ಯೂಸ್ ಮಾಡ್ಕೊಳ್ಳೋದು. ಅದನ್ನೆಲ್ಲ ಹಾಕಬೇಕು ಅಂತ ಎಲ್ಲ ಹಾಕ್ಬೇಕಂತ ಏನಿಲ್ಲ. ಈಗ ನಾನು ನಮಗೆ ಈಗ 2 ಗ್ಲಾಸ್ಗೆ ಬೇಕಿದ್ದಷ್ಟನ್ನು ಮೊದಲು ಹಾಕ್ಕೊಳ್ತೇನೆ. ನಿಮ್ಗೊಂದು ನನಗೊಂದು 2 ಸ್ಪೂನ್. ಇದು ಉಳಿದದನ್ನು ನಾನು ಹೇಳಿದೆ ಅಲ್ಲ, ಬೇರೆ ಇಟ್ಟುಕೊಳ್ಬೋದು. ಈಗ ಇದಕ್ಕೆ ನಾನು ನನಗೆ ನೀರು ಬೇಕು. ಕುದಿಸಿ ತಣಿಸಿದ ನಾವು ನೀರನ್ನೇ ಅವತ್ತು ಯೂಸ್ ಮಾಡಬೇಕು. ಹಾಕಿ ಸ್ವಲ್ಪ ನೀರು ಹಾಕಿ, ಹಾಕಿ ಸಾಕು. ಈಗ ಮತ್ತೆ ಬೇಕಿದಷ್ಟು ಸೇರಿಸಿ. ಸ್ವಲ್ಪ ಉಪ್ಪು, ಒಂದು ಪಿಂಚ್. ಇದಕ್ಕೆ ನಾವು ಬ್ಲ್ಯಾಕ್ ಸಾಲ್ಟ್ ಅದೆಲ್ಲ ಆಯುರ್ವೇದಿಕ್ ಅಂಗಡಿಯಲ್ಲಿ ಅದು ಸಹ ಹಾಕ್ಬೋದು. ಅದು ಹಾಕಿದ್ರೆ ಸಹ ಒಳ್ಳೇದಲ್ಲ. ಒಂದು ಚಿಟಿಕೆಯಷ್ಟು ಉಪ್ಪು. ಇನ್ನು ಅರ್ಧ ಲಿಂಬೆ ಹಣ್ಣನ್ನು ಅದಕ್ಕೆ ಹಿಂಡುದು. ಅಂದ್ರೆ ಇದು ಜ್ಯೂಸ್ ಸ್ವಲ್ಪ ಉಪ್ಪುಪ್ಪಾಗಿರುತ್ತಾ? ಸ್ವೀಟ್. ಈಗ ನಾವು ಕಲ್ಸಕ್ಕರೆ ಹಾಕಿದ್ದೇವೆ, ಕಲ್ಸಕ್ಕರೆ ಸ್ವೀಟ್ ಅಲ್ಲ. ಒಂಥರ ಸ್ಪೆಷಲ್ ಜ್ಯೂಸ್ ಆಗಿರುತ್ತೆ. ನಾರ್ಮಲ್ ಆಗಿ ಜ್ಯೂಸ್ ಅನ್ನೆಲ್ಲ ಉಪ್ಪು ಹಾಕೋದು ಕಡಿಮೆ ಅಲ್ಲ, ಲೈಮ್ ಸೋಡಕ್ಕೆಲ್ಲ ಹಾಕ್ತಾರೆ. ಹಾಕುದಿಲ್ಲ ಅಂತ ಹೇಳುದಿಲ್ಲ ನಾನು. ಈ ಲಿಂಬೆ ಹಣ್ಣಿನ ಪಾನಕ ಮಾಡುವಾಗ ನಾವು ಹಾಕ್ತೇವಲ್ಲ, ಟೇಸ್ಟ್ ಪ್ಲಸ್ ಉಪ್ಪು ಸಕ್ಕರೆ ಅದ ಎಲ್ಲ ಬಾಡಿಗೆ ಸೇರಿದ್ರೆ ಒಳ್ಳೇದು. ಹೌದು, ಡಿಹೈಡ್ರೇಷನ್ ಆದ ಟೈಮ್ನಲ್ಲಿ ನೋಡಿ ಉಪ್ಪು ಸಕ್ಕರೆ ಇದೆಲ್ಲ ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿ ಕುಡಿಲಿಕ್ಕೆ ಹೇಳ್ತಾರಲ್ಲ. ಈಗ ಇದನ್ನು 2 ಗ್ಲಾಸ್ ಕೊಡಿ, ನಾನು ಹೇಳ್ತೇನೆ. ಅಂದ್ರೆ ಸರ್ವ್ ಮಾಡುವ ಗ್ಲಾಸ್ ಅಲ್ಲ? ಸರ್ವ್ ಮಾಡುವ ಗ್ಲಾಸ್ ಅಲ್ಲಿ ಅದರ ಮೊದಲು ಇದನ್ನು ಗಾಳಿಸಿಕೊಳ್ಳಿಕ್ಕೆ ಉಂಟು ನಮಗೆ. ಹಿಂಪೆಲ್ಲ ಸಿಗೋದು ಬೇಡ ಅಂತೇಳಿ ಏನು ಅದ್ರದ್ದು ಇದು ಬೇಡ ಹೇಳಿ. ನೀರು ಮನೆ ಬೇಕು, ನೀರು ಬೇಕು. ಅದಕ್ಕೆ ಹಾಕಲ್ಲ? ಇದಕ್ಕೆ ಹಾಕಿ ಸಾಕು. ಮತ್ತೆ ಬೇಕಾದಾಗ ನಾವು ನೀರು ಆ್ಯಡ್ ಮಾಡ್ಕೊಳ್ಬೋದಲ್ಲ? ಎಷ್ಟು ನೀರು ಸಹ ನಮಗೆ ಅದು ಬೇಕಿದ್ರೆ ಸ್ವೀಟ್ ಕಡಿಮೆ ಆದರೆ ಅದು ಸಹ ಮಾಡ್ಬೋದು. ಈಗ ಇದು ನಾನು ಈ ತಂಪಿನ ಬೀಜ ಕಾಮಕಸ್ತೂರಿ ಹೇಳ್ತೇವಲ್ಲ, ಇದನ್ನು ಸ್ವಲ್ಪ ನಾನೀಗ ಈಗ ಬಂದ ಕೂಡಲೇ ನೀರಿನಲ್ಲಿ ಹಾಕಿಟ್ಟದು, ಅದು ನೆನೆಸಿಟ್ಟದು. ಒಂದು 2 ಮತ್ತೆ ಸ್ವೀಟ್ ಯಾರಿಗಾದ್ರೂ ಹೆಚ್ಚು ಬೇಕಿದ್ರೆ ನಾವು ಅದಕ್ಕೆ ಕಡಿಮೆ, ಮಕ್ಕಳೆಲ್ಲ ಸ್ವಲ್ಪ ಹೆಚ್ಚು ಸ್ವೀಟ್ ಇಷ್ಟಪಡುವವರಿರ್ತಾರೆ. ಅವರು ಬೇಕಿದ್ರೆ ಸ್ವಲ್ಪ ಪುನಃ ಸ್ವೀಟ್ ಈ ಕಲ್ಸಕ್ಕರೆ ಪೌಡರೇ ಮಾಡಿಟ್ಟುಕೊಂಡು ಅದನ್ನು ಸಹ ಹಾಕ್ಕೊಳ್ಬೋದು. ಅಥವಾ ಇದು ಕಡಿಮೆ ಆದ್ರೆ ಎಂತ, ಈಗ ಕಲ್ಸಕ್ಕರೆ ಎಲ್ಲ ಹಾಕಿದ್ದೇವಲ್ಲ ಆಗಲೇ ಪೌಡರ್ ಮಾಡುವಾಗ, ಈಗ ಒಂದೊಂದು ಐಸ್ ಪೀಸ್ ಅಗತ್ಯ ಇದ್ರೆ ಕೋಲ್ಡ್ ಬೇಕಿದ್ರೆ ಹಾಕ್ಬೋದು. ಒಂದು 2 ಪೀಸ್ ಹಾಕಿ ಚಿಲ್ ಮಾಡಿ ಕುಡಿಯೋದಲ್ಲ ಬೇಸಿಗೆ ಹೊತ್ತಲ್ಲಿ. ಬೇಕಿದ್ರೆ ಒಂದು ಪೀಸ್ ಇದು ಸೈಡಲ್ಲಿ ಸ್ಟೈಲಿಗೆ ಒಂದೊಂದು ಪೀಸಸ್ ಇಟ್ಕೊಳ್ಬೋದು. ಸಾಂಫಿನಿಂದ ಮಾಡಿದಂತಹ ಸಮ್ಮರ್ ಸ್ಪೆಷಲ್ ಜ್ಯೂಸ್ ರೆಡಿ ಅಲ್ಲ? ಓಕೆ, ಸಖತ್ತಾಗಿರುತ್ತೆ. ಇದೊಂಥರ ಆಯುರ್ವೇದಿಕ್ ಅಂತೇಳಿ ಹೇಳ್ಬೋದಲ್ಲ. ಸಕ್ಕರೆ ಬೇಕಾದ್ರೆ ಜಾಸ್ತಿ ಹಾಕೊಂಡು ಚೆನ್ನಾಗಿ ಕುಡಿಬೋದು. ಓಕೆ, ಸಕ್ಕರೆ ಅಥವಾ ಅದೇ ಕಲ್ಸಕ್ಕರೆ ಪೌಡರ್ ಮಾಡಿ ಅದನ್ನು ಪುನಃ ಸ್ವಲ್ಪ ಬೇಕಿದ್ರೆ ಮಾಡಿಟ್ಟುಕೊಂಡು ಬಾಟಲ್ ಅಲ್ಲಿ ಇಟ್ಟರೆ, ನಾವೀಗ ನಮ್ಮದು ಎಕ್ಸ್ಟ್ರಾ ಉಳಿದದನ್ನು ಅದು ಸೇರಿಸಿ ಕಲಡಿಸುದು, ಸ್ವಲ್ಪ ಲಿಂಬು ಹಿಂಡುದು ಓಕೆ. ಲಿಂಬು ಬೇಕಂತ ಏನಿಲ್ಲ, ಬಟ್ ಆಪ್ಷನಲ್ ಇಟ್ಕೊಳ್ಬೋದು. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ. ಓಕೆ, ಧನ್ಯಲತಾ ಮ್ಯಾಮ್ ಸಖತ್ತಾಗಿರುವಂತಹ ಜ್ಯೂಸ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಡೆ ಸೊಪ್ಪಿನ ಜ್ಯೂಸ್ ತಯಾರಿಸುವ ವಿಧಾನ. ಮೊದಲು 2 ಚಮಚದಷ್ಟು ಬಡೆ ಸೊಪ್ಪು, ಅರ್ಧ ಕಪ್ ಕೆಂಪು ಕಲ್ಲು ಸಕ್ಕರೆ, 2 ರಿಂದ 3 ಏಲಕ್ಕಿ ಸೇರಿಸಿ ನುಣ್ಣಗೆ ಪುಡಿ ಮಾಡಿಟ್ಟುಕೊಳ್ಳಿ. ನಂತರ
2 ರಿಂದ 3 ಚಮಚದಷ್ಟು ಕಲ್ಲು ಸಕ್ಕರೆ ಪುಡಿ, ಸ್ವಲ್ಪ ನೀರು, ಚಿಟಿಕೆ ಉಪ್ಪು, ನಿಂಬೆ ರಸ ಹಾಕಿ ಚೆನ್ನಾಗಿ ಬೆರೆಸಿ ಸೋಸಿಕೊಳ್ಳಿ. ಆನಂತರ ಬೇಕಾಗುವಷ್ಟು ನೀರು ಸೇರಿಸಿಕೊಳ್ಳಿ. ಬಳಿಕ ಸರ್ವಿಂಗ್ ಗ್ಲಾಸ್ನಲ್ಲಿ ನೆನೆಸಿದ ಕಾಮಕಸ್ತೂರಿ ಬೀಜ ಹಾಕಿ ತಯಾರಿಸಿದ ಜ್ಯೂಸ್ ಅನ್ನು ಸೇರಿಸಿ ಸರ್ವ್ ಮಾಡಿ. ಈಗ ಆರೋಗ್ಯಭರಿತ ಬಡೆ ಸೊಪ್ಪಿನ ಜ್ಯೂಸ್ ರೆಡಿ. ಓಕೆ ಮ್ಯಾಮ್, ಈಗ 2 ಡಿಶ್ ಕೂಡ ರೆಡಿಯಾಗಿದೆ. ಒಂದು ಜ್ಯೂಸ್ ಮತ್ತು ಇನ್ನೊಂದು ನಿಪ್ಪಟ್ಟು. ಯಾವುದು ಫಸ್ಟ್ ಟೇಸ್ಟ್ ನೋಡುವ? ಸರಿಗೆ ನಿಪ್ಪಟ್ಟು ತಿಂದು ಮತ್ತೆ ಜ್ಯೂಸ್ ಕುಡಿಯುವ. ಒಟ್ಟಿಗೆ 2 ಕೂಡ ಒಟ್ಟಿಗೆ ನೋಡುವಲ್ಲ? ಓಕೆ, ತಗೊಳ್ಳಿ. ನಿಪ್ಪಟ್ಟಂತೂ ಸಾಕಾಗಿದೆ. ಸ್ಪೆಷಲ್ ನಿಪ್ಪಟ್ಟು ಮಾಡಿದ್ರಿ ಅಂತ ಹೇಳಿದ್ರಿ. ಇದು ಒಳ್ಳೆ ಉಂಟು, ಸ್ವಲ್ಪ ಸ್ಮೂತ್ ಉಂಟಲ್ಲ? ಓಕೆ, ನಾರ್ಮಲ್ ಆಗಿ ನಿಪ್ಪಟ್ಟು ಸ್ವಲ್ಪ ಹೆಚ್ಚು ಕಾಯಿಸಬಹುದು. ಇದಂದ್ರೆ ಆಗಾಗಲೇ ಮಾಡುದು, ಆಗಾಗಲೇ ತಿನ್ನುದು. ಅದನ್ನು ತುಂಬಾ ಸ್ಟೋರ್ ಮಾಡಿ ಇಡ್ಲಿಕ್ಕಿಲ್ಲ. ಅದು ನಾನು ಹೇಳಿದ್ದಾರೆ, ಈಗ ಯಾರಾದ್ರೂ ಬಂದ ಅಥವಾ ನಮಗೆ ಸಂಜೆ ಹೊತ್ತಿಗೆ ಏನಾದರೂ ತಿಂಡಿ ಇಲ್ಲ ಹೇಳುವಾಗ ಈವ್ನಿಂಗ್ ಟೈಮಲ್ಲೆಲ್ಲ ಸ್ಪೆಷಲ್ ಆಗಿ ಮಾಡೋದು ಅಷ್ಟೇ. ಓಕೆ, ಇದು ಅಂತೂ ಸಖತ್ತಾಗಿದೆ. ಅದ್ರ ಜೊತೆ ಜ್ಯೂಸ್ ನೋಡುವಲ್ಲ? ತಗೊಳ್ಳಿ. ಇದಂತೂ ಜ್ಯೂಸು, ಲಿಂಬು ಎಲ್ಲ ಹಾಕಿದ್ದು ಮೂಗಿಗೆ ಹಾಗೆ ಹೊಡಿತುಂಟಲ್ಲ? ಇದಂತೂ ಸಖತ್ತಾಗಿದೆ. ಇದು ಆರೋಗ್ಯಕ್ಕೂ ಭಾರಿ ಒಳ್ಳೇದು ಅಂತ ಹೇಳ್ತಲ್ಲ? ಈ ತರ ಜ್ಯೂಸ್ ಮಾಡಿ ಕೊಟ್ಟರೆ ಸ್ವೀಟ್ ಎಷ್ಟು ನಮಗೆ ಬೇಕಷ್ಟು ಹಾಕೊಂಡು ಕುಡಿಬಹುದು. ಅಷ್ಟು ಹಾಕೊಂಡು ಕುಡಿಬಹುದು. ನಾರ್ಮಲ್ ಆಗಿ ನಾವು ಈಗ ಏನು ಗ್ರೀನ್ ಟೀ ಈ ಥರ ಎಲ್ಲ ಮಾಡಿ ಕುಡಿತೇವೆ, ಅದಕ್ಕಿಂತ ಈ ಥರ ಜ್ಯೂಸ್ ಮಾಡಿ ಕುಡಿದ್ರೆ ಒಳ್ಳೇದಲ್ಲ? ಓಕೆ, ಸಾಕಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಜೀರ್ಣಕ್ರಿಯೆಗೆ ಸಹ ಸೊಂಪು ತುಂಬಾ ಒಳ್ಳೇದಲ್ಲ. ಬಡೆ ಸೊಪ್ಪನ್ನು ನಾವು ಊಟ ಆದ್ಮೇಲೆ ಯೂಸ್ ಮಾಡ್ತೇವೆ, ಹಾಗೆ ಊಟ ಆದ್ಮೇಲೆ ಸಹ ಜಲ್ಜೀರಾದ ಹಾಗೆ ಇದನ್ನು ಸಹ ಕುಡಿಬಹುದು. ಇದನ್ನು ಯೂಸ್ ಮಾಡ್ಬೋದಲ್ಲ? ಅದೇ ನಾವೇನ್ ಮಾಡ್ಬೇಕಂದ್ರೆ ಸ್ಪೂನಲ್ಲಿ ಇದನ್ನು ಸ್ವಲ್ಪ, ಯಾಕಂದ್ರೆ ನಾವು ಇದಕ್ಕೆ ತಂಪಿನ ಬೀಜ ಹಾಕಿದೇವಲ್ಲ, ಕಾಮಕಸ್ತೂರಿ ಹಾಕಿದೇವಲ್ಲ, ಹಾಗೆ ಇದನ್ನು ಸ್ವಲ್ಪ ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡಿ, ಸ್ಟ್ರಾದಲ್ಲಿ ಆಗುದಿಲ್ಲ ಇದನ್ನು ಕುಡಿಲಿಕ್ಕೆ. ಹೌದು, ನಾನಂತೂ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿ ಆರಾಮ್ಸೆ ಮತ್ತೆ ನಿಪ್ಪಟ್ಟು ಜೊತೆ ಖಾಲಿ ಮಾಡ್ತೇನೆ. ಓಕೆ ಅಲ್ಲ? 2 ಡಿಶ್ ಮಾಡಿದ್ರೆ ಹೇಗೆ ಅನಿಸ್ತು ಮ್ಯಾಮ್? ನಿಮ್ಮ ಅಡಿಗೆ ಮನೆ ಯಾವತ್ತು ನಮ್ಮ ಅಡಿಗೆ ಮನೆ. ನಮ್ಮ ಅಡಿಗೆ ಮನೆ ಎಲ್ಲ ಇದಂತೂ ಸಖತ್ತಾಗಿದೆ. ನಮ್ಮ ರುಚಿ ಅಂತ ಹೇಳಿದ್ರೆ ನಿಮ್ಮ ರುಚಿ ಅಂತ ಹೇಳುವುದಲ್ಲ? ಓಕೆ, 2 ಡಿಶ್ ಕೂಡ ಚೆನ್ನಾಗಿ ಬಂತು ಮ್ಯಾಮ್, ಟೇಸ್ಟಿಯಾಗಿ ಬಂತು. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ 2 ಡಿಶ್ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಧನ್ಯಲತಾ ಮ್ಯಾಮ್, ಸಖತ್ತಾಗಿರುವಂತಹ ನಿಪ್ಪಟ್ಟು ಮತ್ತು ಜ್ಯೂಸ್. ಈ ಸಮ್ಮರ್ ಟೈಮು ಮಧ್ಯಾಹ್ನದ ಹೊತ್ತಿಗೆಲ್ಲ ಈ ಥರದ ಜ್ಯೂಸ್ ಎಲ್ಲ ಸಿಕ್ಕಿದ್ರೆ ಫುಲ್ ಕಾಲ್ ಮಾಡ್ಬೋದು. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುವ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಡೆಸ್ತಾ ಇದ್ವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆರ್ ಡೈಲಿ ಬ್ರೆಡ್ ಆರ್ ಡೈಲಿ ಫುಡ್, ಹಾಗೂ ಲಲಿತಾ ಜ್ಯುವೆಲರಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.